परिपालयन्तां न्यायेन मार्गेण महिमयी च शिवो मे अस्तु सदा शिवो राजाधिराजाय प्रसह्य साहिने नमो वयं वै श्रवणाय कुर्महे ब्रह्मलिंगेश्वराय नमः। ಪುನರ್ನವೀಕರಣ ಮಾಡುವರೆ ನಾವೆಲ್ಲ ಭಕ್ತಾದಿಗಳು ಸೇರಿಕೊಂಡು
ಕೆಲವು ತಿಂಗಳು ವರ್ಷಗಳಿಂದ ಆ ದೇವರ ಪುನಃ ಪ್ರತಿಷ್ಠಾ ಸ್ಥಿತಿಯನ್ನು ಅಥವಾ ಆ ವೈಭವವನ್ನು ನೋಡಬೇಕು ಅಂತ ಕಾತರದಿಂದ ಇದ್ದೆವು. ಆ ದೇವತಾನುಗ್ರಹವು ನಿನ್ನೆಗೆ ನಮಗೆ ಸಂಪನ್ನವಾಯಿತು. ಆ ಭಗವಂತನ ಅನುಗ್ರಹ ಪ್ರಕಾರವೇ ನಿನ್ನೆಯ ದಿನದಲ್ಲಿ ಶುಭ ಮುಹೂರ್ತದಲ್ಲಿ ದೇವರ ಸುಪ್ರತಿಷ್ಠೆ ಆಗಿದೆ. ಅಂತಹ ದೇವರ ಸಾನ್ನಿಧ್ಯವು ಪರಿವರ್ತನೆ ಆಗಬೇಕು, ಸಮೃದ್ಧಿಯಾಗಬೇಕು ಅಂತ ಹೇಳುವಂತಹ ಉದ್ದೇಶದಲ್ಲಿ ನಿನ್ನೆಯ ಸಂಧ್ಯಾಕಾಲದಲ್ಲಿ 108 ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಆ ಕಲಶ ಮಧ್ಯದಲ್ಲಿ ಕಲಾಹ ಅತ್ರ ಶೇರತೆ ಇತಿ ಕಲಶಃ ಹೇಳುವ ಹಾಗೆ ಪ್ರಕೃತಿದತ್ತವಾದಂತಹ 93 ಕರೆಗಳನ್ನು ಮಂತ್ರ ಮೂಲಕವಾಗಿ ಆ ಕಲಶ ಮಧ್ಯದಲ್ಲಿ ಆವಾಹಿಸಿ ಆ ಭಗವಂತನಿಗೆ ಸುಮುಹೂರ್ತದಲ್ಲಿ ಇಂದಿನ ದಿನ ಬ್ರಹ್ಮಕಲಶಾಭಿಷೇಕವನ್ನು ಮಾಡಿ ಪ್ರಸನ್ನ ಪೂಜಾದಿಗಳೆಲ್ಲವನ್ನೂ ಸಮರ್ಪಿಸಿ ಪ್ರಾರ್ಥನೆಗೆ ಅಂತ ನಾವೆಲ್ಲ ನಿಂತಿದ್ದೇವೆ. ಈ ಮಂಗಳಾರತಿಯ ಪ್ರಸನ್ನ ಕಾಲದಲ್ಲಿ ಭಗವಂತನು ಏನನ್ನು ನಾವು ಪ್ರಾರ್ಥಿಸಿಕೊಡುತ್ತೇವೋ ಅದೆಲ್ಲವನ್ನು ಕೂಡ ಅನುಗ್ರಹಿಸ್ತಾನೆ ಹೇಳುವಂತಹ ಶಾಸ್ತ್ರವಚನಕ್ಕನುಗುಣವಾಗಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವತಾನುಗ್ರಹವು ನಮಗೆ ಸಿದ್ಧಿಯಾದದ್ರಿಂದಾಗಿ ಪರಿಪೂರ್ಣವಾದಂತಹ ಈ ಒಂದು ಕಾರ್ಯಕ್ರಮವು ಸಾಂಗೋಪಾಂಗವಾಗಿ ನೆರವೇರಿದೆ. ಅವನ ಚಿತ್ತಕ್ಕನುಗುಣವಾಗಿ ಹೇಗೆ ಮಂಗಳಮಯವಾದಂತಹ ಆ ಸ್ವರೂಪವು ಬೇಕೋ ಅದೆಲ್ಲವನ್ನು ಕೂಡ ಅವನೇ ನಮ್ಮ ಕೈಯಿಂದ ನೆರವೇರಿಸಿಕೊಂಡಿದ್ದಾನೆ. ಪ್ರಾಕೃತಿಕ ವಿಕೋಪವಿದ್ರೂ ಕೂಡ ನಮ್ಮ ಕ್ಷೇತ್ರಕ್ಕಾಗುವಾಗ ಈ ಮಳೆ ಮೊದಲಾದಂತಹ ಸುವೃಷ್ಟಿಯೇ ಅಂತ ನಾವು ಅನ್ನಿಸಿಕೊಳ್ಳಬಹುದು. ಸಕಾಲಕ್ಕೆ ಯಾವಾಗ ಆ ಶುದ್ಧೀಕರಣ ಆಗಬೇಕು ಆ ಸಂದರ್ಭದಲ್ಲಿ ಅವನು ತನಗೆ ಬೇಕಾದಂತಹ ಶುದ್ಧೀಕರಣವೋ ಹೇಳುವ ಹಾಗೆ ಸುವೃಷ್ಟಿಯನ್ನು ನೆರವೇರಿಸಿಕೊಂಡಿದ್ದಾನೆ. ಅಂತಹ ಭಗವಂತನ ಲೀಲಾಜಾಲಕ್ಕೆ ನಾವೆಲ್ಲ ಇವತ್ತು ಪಾತ್ರರಾಗಿದ್ದೇವೆ. ಮೊದಲಿಗೆ ಪ್ರಾರ್ಥನೆ ಮಾಡುವಾಗ ನಿಮಗೆ ಅನುಗ್ರಹ ಉಂಟು ಹೇಳುವ ರೀತಿಯಲ್ಲಿ ಪುಷ್ಪವೃಷ್ಟಿಯನ್ನು ನಮಗೆ ಕರುಣಿಸಿದ್ದಾನೆ. ಹಾಗೆ ಯಾವಾಗ ಪ್ರತಿಷ್ಠೆಯನ್ನ ನಾವು ಆಚರಣೆ ಮಾಡುತ್ತೇವೋ ಆ ಸಂದರ್ಭದಲ್ಲಿ ಮಾಯಾ ಸ್ವರೂಪವೋ ಹೇಳುವ ಹಾಗೆ ಗಿಡುಗನು ಬಂದು ಇಲ್ಲಿ ಪ್ರದಕ್ಷಿಣೆ ಆಕಾರವಾಗಿ ದುಂಬಿ ಆಕಾರದಲ್ಲಿ ಬಂದು ಅಥವಾ ಚಿಟ್ಟೆಯ ರೂಪದಲ್ಲಿ ಬಂದು ಪ್ರದಕ್ಷಿಣಾಕಾರವಾಗಿ ಬಂದು ಅವನು ತನ್ನ ಸೇವೆಯನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾನೆ ಹೇಳುವಂತಹದ್ದು ನಮಗೆಲ್ಲರಿಗೂ ಕೂಡ ಒಂದು ಧನ್ಯತಾ ಭಾವವನ್ನು ಮೂಡಿಸಿಕೊಟ್ಟಿದೆ. ಹಾಗೆ ಇವತ್ತು ನಡೆಸಿದಂತಹ ಬ್ರಹ್ಮಕಲಶಾಭಿಷೇಕವು ಕೂಡ ಅತ್ಯಂತ ಸೂಕ್ತವಾದಂತಹ ಸಮಯದಲ್ಲಿ ಸುಮುಹೂರ್ತದಲ್ಲಿ ನೆರವೇರಿದೆ. ನಮ್ಮೆಲ್ಲರ ಸೌಭಾಗ್ಯ ಆ ಒಂದು ಸುಂದರವಾದಂತಹ ಆ ಗುಂಡ ಅಥವಾ ನವೀಕರಣವಾದಂತಹ ಆಲಯದಲ್ಲಿ ದೇವರ ಪ್ರತಿಷ್ಠೆಯನ್ನು ಗೈದು ಬ್ರಹ್ಮಕಲಶೋತ್ಸವವನ್ನೆಲ್ಲ ನಮಗೆ ಮಾಡುವಂತಹ ಸುಯೋಗವು ಭಗವಂತ ಕರುಣಿಸಿದ್ದಾನೆ ಹೇಳಿದರೆ ಅದಕ್ಕಿಂತ ಶ್ರೀಮಂತವಾದಂತಹ ಮನೋಭಿಪ್ರಾಯ ಬೇರೆ ಇಲ್ಲ ಅಂತ ತಿಳಿಯಬೇಕಾದೀತು. ಹಾಗಿರುವಾಗ ನಾವೆಲ್ಲ ಸೇರಿಕೊಂಡು ನಮ್ಮ ತನು ಮನ ಧನವೋ ಹೇಳುವ ಹಾಗೆ ಭಗವದ್ ಅರ್ಪಣ ಭಾವದಿಂದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಅಥವಾ ಕ್ಷೇತ್ರದ ಸಂಪೂರ್ಣತೆಗೆ ನಾವೆಲ್ಲ ಕೈಗೂಡಿಸಿಕೊಂಡಿದ್ದೇವೆ ಅಥವಾ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ. ಸಮರ್ಪಿತವಾದಂತಹ ಈ ಸುಂದರ ಕ್ಷಣದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಈ ಎಲ್ಲ ಏನು ಕರ್ಮಾಂಗಗಳು ಏನುಂಟು ಅದೆಲ್ಲವೂ ಸಮರ್ಪಕವಾಗಿದೆ. ಅದೆಲ್ಲವೂ ಭಗವಂತನ ಚಿತ್ತಕ್ಕೆ ಬರುವುದರ ಮೂಲಕವಾಗಿ ನಮಗೆ ಬಂದಂತಹ ಯಾವೊಂದು ತಾಪತ್ರಯಗಳುಂಟು, ಕಷ್ಟ ಕಾರ್ಪಣ್ಯಗಳುಂಟು, ದುಃಖ ದುಮ್ಮಾನಗಳುಂಟು ಅದೆಲ್ಲವನ್ನು ಕೂಡ ಸಪರಿವಾರಾತ್ಮಕನಾದಂತಹ ಬ್ರಹ್ಮದೇವರು ಪರಿಹಾರ ಮಾಡುವುದರೊಂದಿಗೆ ಈ ಕ್ಷೇತ್ರವು ಸಮೃದ್ಧಿಯಾಗಬೇಕು. ಕ್ಷೇತ್ರವನ್ನು ನಂಬಿ ಬಂದಂತಹ ಎಲ್ಲ ಭಕ್ತ ಕುಟುಂಬಕ್ಕೂ ಕೂಡ ಏಳಿಗೆಯ ದಾರಿಯನ್ನು ಆ ಭಗವಂತ ಅನುಗ್ರಹಿಸುವುದರೊಂದಿಗೆ ಯಾವತ್ತೂ ಬಂದಂತಹ ತಾಪತ್ರಯಗಳೆಲ್ಲವನ್ನು ದೂರೀಕರಿಸಿ ನಮ್ಮೆಲ್ಲರ ಜೀವನದ ಪ್ರಸನ್ನತೆಗೆ ಆ ಭಗವಂತನ ಅನುಗ್ರಹ ಶಕ್ತಿಯಾಗಿ ಸದಾಕಾಲ ಈ ಒಂದು ಕ್ಷೇತ್ರದಲ್ಲಿ ನೆಲೆಯಾಗುವುದರೊಂದಿಗೆ ದೇವತಾನುಗ್ರಹವು ನಮಗೆಲ್ಲರಿಗೂ ಪ್ರಾಪ್ತಿಯಾಗುವುದರೊಂದಿಗೆ ನಮ್ಮೆಲ್ಲರ ಸದಭೀಷ್ಟಗಳನ್ನು ಅನುಗ್ರಹಿಸಬೇಕು. ಆಗಮ ಶಾಸ್ತ್ರದಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಹಾಗೆ ಮಾಭೂತ್ ಪ್ರಜಾ ವಿರೋಧೋಸ್ಮಿನ್, ಪ್ರಜೆಗಳ ವಿರೋಧವು ಈ ಕ್ಷೇತ್ರದಲ್ಲಿ ನಡೆಯದೇ ಇರಲಿ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನಃ ಅಂತ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಲೋಕದ ಅನುಗ್ರಹಕ್ಕಾಗಿ, ಲೋಕ ಅಂತ ಹೇಳಿದ್ರೆ ಜನ ಅಥವಾ ಈ ಒಂದು ಪ್ರಪಂಚ ಅಂತಹ ಇಡೀ ಪ್ರಪಂಚಕ್ಕೆ ಅನುಗ್ರಹ ಶಕ್ತಿಯಾಗಿ ಇಲ್ಲಿ ಇದ್ದುಕೊಂಡು ನಮ್ಮ ಸೇವೆಯನ್ನು ಸ್ವೀಕರಿಸಿಕೊ. ಸುಖಾಯನ ಭವ ಸ್ಥಿರೀಭವ ಅಂತ ಇಲ್ಲಿ ಸ್ಥಿರವಾಗಿ ಇದ್ದುಕೊಂಡು ಎಲ್ಲರಿಗೂ ಸೌಖ್ಯವನ್ನು ಕರುಣಿಸು ಹೇಳುವಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಅದೆಲ್ಲವೂ ಸತ್ಯವಾಗಲಿ.
ಇವತ್ತು ಗ್ರಾಮ ರಾಷ್ಟ್ರಕ್ಕೆ ಬಂದಂತಹ ಅಥವಾ ಪ್ರಪಂಚಕ್ಕೆ ಬಾಧಿಸಲ್ಪಟ್ಟಂತಹ ಏನೊಂದು ರೋಗ ರುಜಿನಾದಿಗಳುಂಟು ಅದೆಲ್ಲವೂ ನಿವಾರಿಸಲ್ಪಡಲಿ, ಭಗವದ್ ಅನುಗ್ರಹವು ಎಲ್ಲರಿಗೂ ಸಿದ್ಧಿಯಾಗುವುದರೊಂದಿಗೆ ಗ್ರಾಮ ರಾಷ್ಟ್ರಕ್ಕೆ ಸುಭಿಕ್ಷೆಯನ್ನ ಭಗವಂತ ಅನುಗ್ರಹಿಸಲಿ, ನಮ್ಮೆಲ್ಲರ ಈ ಆಶೋತ್ತರಗಳೇನುಂಟು ಅದನ್ನ ಈಡೇರಿಸಲಿ, ನಮಗೆಲ್ಲರಿಗೂ ಕೂಡ ಕಣ್ಣು ಕೈಕಾಲುಗಳಿಗೆ ಸೌಖ್ಯವನ್ನ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ, ಆರೋಗ್ಯ ಭಾಗ್ಯವನ್ನು, ದೀರ್ಘಾಯುಷ್ಯವನ್ನು ಕೈತುಂಬ ಸಂಪಾದನೆ ಮಾಡಿಕೊಂಡು ಸಾಮಾಜಿಕವಾದಂತಹ ಬದ್ಧತೆಯೊಂದಿಗೆ, ಧಾರ್ಮಿಕವಾದಂತಹ ಚಿಂತನೆಯೊಂದಿಗೆ, ಸದ್ಬುದ್ಧಿಯೊಂದಿಗೆ, ಸುಜ್ಞಾನದೊಂದಿಗೆ ಒಂದಷ್ಟು ದಾನ ಧರ್ಮಾದಿಗಳನ್ನೆಲ್ಲ ಮಾಡುತ್ತಾ ಒಳ್ಳೆಯ ರೀತಿಯಲ್ಲಿ ಸಂತೃಪ್ತ ಜೀವನವನ್ನ ಅನುಭವಿಸುವಂತಹ ಸುಖಭೋಗವನ್ನ ಆ ಭಗವಂತ ನಮಗೆಲ್ಲರಿಗೂ ಕರುಣಿಸುವುದರೊಂದಿಗೆ ನಮ್ಮೆಲ್ಲರ ಇಷ್ಟಾರ್ಥವನ್ನು ಕೈಗೂಡಿಸಿ ನಮ್ಮೆಲ್ಲರಿಗೂ ಕೂಡ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ಅನುಗ್ರಹಿಸಬೇಕು. ಮುಂದಕ್ಕೂ ನಾವೆಲ್ಲರೂ ಸೇರಿಕೊಂಡು ಇದೇ ರೀತಿಯಾದಂತಹ ವಿಜೃಂಭಿತವಾದಂತಹ ಸತ್ಕರ್ಮಾದಿಗಳನ್ನು ಈ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿ, ಸಾಮರ್ಥ್ಯ, ಐಕ್ಯಮತ್ಯವೆಲ್ಲವನ್ನು ಅನುಗ್ರಹಿಸುವುದರೊಂದಿಗೆ ನಮ್ಮೆಲ್ಲರಿಗೂ ಕೂಡ ಕ್ಷೇಮ, ಸ್ಥೈರ್ಯ, ಧೈರ್ಯ, ವೀರ್ಯ, ವಿಜಯ, ಅಭಯ, ಆಯುಷ್ಯ, ಆರೋಗ್ಯ, ಆನಂದ, ಐಶ್ವರ್ಯಾದಿಗಳನ್ನ ಅನುಭವಿಸುವಂತಹ ಸುಖ ಭೋಗವನ್ನು, ಯೋಗ ಭಾಗ್ಯವನ್ನು ಆ ಬ್ರಹ್ಮದೇವರು ಅನುಗ್ರಹಿಸಬೇಕು ಅಂತ ನಾವೆಲ್ಲ ಸೇರಿಕೊಂಡು 10 ಬೆರಳುಗಳನ್ನು ಒಟ್ಟು ಮಾಡುತ್ತಾ ತಲೆಯನ್ನು ಆ ಭಗವಂತನ ದಿವ್ಯ ಚರಣಾರವಿಂದಗಳಿಗೆ ಭಾಗಿಸುತ್ತಾ ಭಕ್ತಿಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ. ಓಂ ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಮೇಸ್ತು ಗ್ರಹಾಃ ಕುರ್ವಂತು ಮಂಗಲಂ. ಎಲ್ಲರೂ ಹೇಳಬೇಕು. ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇವಾ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋಜಹಿ ಋಣರೋಗಾದಿ ದಾರಿದ್ರ್ಯ ಪಾಪಕ್ಷುತ್ ಅಪಮೃತ್ಯವಃ ಭಯ ಶೋಕ ಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ. ಬ್ರಹ್ಮದೇವರ ಪಾದಾರವಿಂದಕ್ಕೆ ಗೋವಿಂದ ನಿ ಗೋವಿಂದ ಗೋವಿಂದ ನಿ ಗೋವಿಂದ ಗೋವಿಂದ ನಿ ಗೋವಿಂದ.
सर्वस्याप्यानन्तरायाय सर्वस्तोमोतिरात्रमुत्तमहर्भवते सर्वस्याप्ये सर्वस्य सर्वमेव तेनाप्नोति सर्वं जयते यो वेदागोस्त्रोक्तवेदान्ते च प्रतिष्ठितः तस्य प्रकृतिरेनस्य यत्परस्य महेश्वरः ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ. ದೇವರಡ ಪ್ರಾರ್ಥನೆ ಮಲ್ತೊನಗ ವಿಶೇಷವಾದ ಸಪರಿವಾರ ಬ್ರಹ್ಮದೇವರನ್ನ ಒಂಜಿ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಸಂದರ್ಭಡು ನಮ್ಮ ಚಿಂತನ ಪ್ರಕಾರ ಈತಿನಟ ದಿನ ಆ ಸಮೃದ್ಧಿಯಾದೆ ಅನ್ನದಾನ ಮಲ್ಪಿಂಚಿನ ಯೋಗ ಭಾಗ್ಯನ ದೇವರಿಗೆ ಕೊಡ್ತೀನಿ. ಅದೇ ಇನಿಕಿಲ ಐಕ್ ಬಡುತ್ತಿನ ಅನ್ನದಾನಕ್ಕೆ ಬಡುತ್ತಿನ ವ್ಯವಸ್ಥೆನ ಮಾತ ಮಲ್ತದ ಅನ್ನಪೂರ್ಣೇಶ್ವರಿ ಅಪ್ಪೆಲ್ಲ ನಾಗಬ್ರಹ್ಮ ದೇವರೆಲ್ಲ ಈ ಪ್ರತಿಗೂ ನಮ್ಮ ಪೂಜೆ ಮಲ್ತೊಂದು ದೇವರಡ ಪ್ರಾರ್ಥನೆ ಮಲ್ಪನಿ ಆ ಮಲ್ಪಿಂಚಿನ ಮಾತ ಪರಿಕರ ಹೆಂಚಿನಂಡು ಅವು ಮಾತ ದೇವರ ಚಿತ್ತಗೆ ಬತ್ತದ ದೇವರನ ಪ್ರಸಾದ ಬತ್ತಿನ ಮಾತ ಭಕ್ತರಿಗಳ ಪ್ರಾಪ್ತಿಯಾಪನ ಮೂಲಕವಾದ ಅವು ಮಲ್ತಿಂಚಿನ ಮಾತ ಪರಿಕರಲ್ಲ ಅವು ಅಕ್ಷಯಾಪನ ಮೂಲಕವಾದ ದೇವರನ ಪ್ರಸಾದ ಅವು ಅಮೃತ ಪ್ರಸಾದವಾದ ಮಾತರೆಗಳ ಪ್ರಾಪ್ತಿಯಾಪನ ಮೂಲಕವಾದ ದೇಹದ ಉಲಾಯಿತ್ತಿನ ರೋಗ ರುಜಿನಾದಿಲ ಮಾತ ಪರಿಹಾರಾಪನ ಮೂಲಕವಾದ ಅಕ್ಲಿಗೆ ಆರೋಗ್ಯ ಸ್ಥಿರಾಪನ ಮೂಲಕವಾದ ಮಾತರೆಗಳ ಹೆಡ್ಡಾಂಡಿಗೆ ಆ ಮೂಲಕವಾದ ಸುಖ ಸಮೃದ್ಧಿನ ಆ ದೇವರ ಅನುಗ್ರಹಿಸಾಯರಿಗೆ ಪಂಪಿಂಚಿನ ಸತ್ಕೀರ್ತಿ ನಮ್ಮ ಪಾಲಗ ಸತ್ಯ ಮಲ್ತು ಕೊರಪನ ತಂದೆ ಮಲ್ತಿಂಚಿನ ಮಾತ ಆ ವಸ್ತುಗಳು ಪೂರ ದೇವರಿಗೆ ಪ್ರೀತಿಯಾಪನ ಮೂಲಕವಾದ ದೇವರನ್ನ ಅನುಗ್ರಹದ ಹತ್ರ ಆ ಅನ್ನದಾನ ಪಂಪನ ಅಕ್ಷಯಾದ ಮಾತ್ರೆಗಳ ಅನುಗ್ರಹಿಸ ಅಕ್ಷಯದ ಆ ಪ್ರಸಾದನ ಸ್ವೀಕಾರ ಮತ್ತು ನಡೆಗೆ ದೇವರನ್ನ ಅನುಗ್ರಹ ಪ್ರಸಾದ ನಂಕ ಮಾತ್ರೆಗಳ ಪ್ರಾಪ್ತಿಯಾಪನ ಮೂಲಕವಾದ ನಮ್ಮ ಜೀವನದ ಸ್ಥಿತಿಗತಿಯ ಉದ್ಧಾರನ ಮತ್ತು ನಡಪುಣ್ಣ ತಂದೆ ಮಾತ್ರೆಗಳ ಉತ್ತರೋತ್ತರ ಶ್ರೇಯೋಭಿವೃದ್ಧಿನ ಆ ಅನ್ನಪೂರ್ಣೇಶ್ವರಿ ಅಪ್ಪೆಲ್ಲ ನಾಗಬ್ರಹ್ಮ ದೇವರೆಲ್ಲ ಅನುಗ್ರಹಿಸಾದ ನಮ್ಮ ಮಾತರನ್ನ ಉದ್ಧಾರ ಮಂತ್ರ ನಡಪುಡು ಪಂಡು ನಮ್ಮ ಮಾತರಲ್ಲಿ ಇತ್ತೊಂದು ಭಕ್ತಿಪೂರ್ವಕವಾದ ಪಿಂಚನ ಪ್ರಾರ್ಥನೆ. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅನ್ನಪೂರ್ಣೇಶ್ವರಿ ಮುನವರ ಪಾದಾರವಿಂದಕ್ಕೆ ಗೋವಿಂದ ನಿ ಗೋವಿಂದ. ಪರಿವಾರ ದೇವತೆಗಳ ಪೂರ್ಣ ಅನುಗ್ರಹ ಪ್ರಸಾದ ರಂಕ ಮಾತ್ರೆಗಳ ಆ ಅಮೃತದ ಮೂಲಕವಾದ ಪ್ರಾಪ್ತಿಯಾವಡು ಪಂಡು ದೇವರ ಪ್ರಾರ್ಥನೆ ಅಂತ ಪ್ರಸಾದ. ಓಂ ಗೋವಿಂದ
ಶ್ರೀ